ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ನಿಮ್ಮ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಖುಷಿಯ ವಿಚಾರ. ಇವತ್ತು ನಾನು ಇದನ್ನು ಒಂದು 4-5 ದಿನ ಮೊದಲೇ ವಿಡಿಯೋ ಮಾಡಬೇಕಾಗಿತ್ತು. ಸ್ವಲ್ಪ ನಾನು ಬ್ಯುಸಿ ಇದ್ದ ಕಾರಣ ನನಗೆ ಈ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. 100 ಸಬ್ಸ್ಕ್ರೈಬರ್ ಆದ ಕೂಡಲೇ ನನ್ನ ಜೊತೆ ಒಂದು ಖುಷಿಯಿಂದ ಮಾತಾಡಬೇಕು, ಖುಷಿಯಿಂದ ಒಂದು ಶೇರ್ ಮಾಡಬೇಕು ಅಂತ ಇದ್ದೆ. ಆದರೆ ಇವತ್ತು ನಾನು ಅದಕ್ಕಿಂತ ಜಾಸ್ತಿ ಖುಷಿಯಿಂದ ಇದ್ದೇನೆ, ಯಾಕೆಂದರೆ ನನಗೆ 300 ಸಬ್ಸ್ಕ್ರೈಬರ್ ಆದರು. ಹೀಗೇನೇ ಇರಲಿ ನಿಮ್ಮ ಪ್ರೀತಿ ವಿಶ್ವಾಸ. ಅದಲ್ಲದೆ ನಾನು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವಿಡಿಯೋವನ್ನು ಖಂಡಿತವಾಗಿಯೂ ನೋಡಿ. ಬೇರೆ ಬೇರೆ ರೀತಿಯಾದಂಥ ವಿಡಿಯೋ ನಾನು ಮೊದಲು ಅಂದರೆ ಈ ಯೂಟ್ಯೂಬ್ ಚಾನಲ್ ಮಾಡುವಾಗ ಕುಕ್ಕಿಂಗ್ ಬಗ್ಗೆ ಅಂದರೆ ಅಡುಗೆ ಬಗ್ಗೆನೇ ಒಂದು ಚಾನಲ್ ಮಾಡುವಂಥ ನಾನು ಯೂಟ್ಯೂಬ್ ಚಾನಲ್ ಮಾಡಿದ್ದು. ಆದರೆ ಬರ್ತಾ ನನಗೆ ಈ ದೇವಸ್ಥಾನದ ಬಗ್ಗೆನೂ ಸ್ವಲ್ಪ ತಿಳಿಸಿಕೊಟ್ರೆ ನಮ್ಮ ತುಳುನಾಡಿನ ಒಂದು ವಿಚಾರ ಈ ಹೊರಗಿನವ್ರಿಗೆ ಗೊತ್ತಾಗುತ್ತೆ ಅನ್ನೋ ಒಂದು ಇಂಟೆನ್ಷನ್ನಿಂದ ಈ ಒಂದು ದೇವಸ್ಥಾನದ ಬಗ್ಗೆ ವಿಡಿಯೋ ಮಾಡುವಂಥ ಒಂದು ಕೆಲಸಕ್ಕೆ ಧೈರ್ಯವಾಗಿ ಮುನ್ನುಗ್ಗಿದೆ. ಎಲ್ಲರ ಸಪೋರ್ಟ್ ಸಿಕ್ತು, ನನಗೆ ಖುಷಿಯಾಯಿತು. ಇನ್ನು ಮುಂದೆ ಕೂಡ ಈ ಸಪೋರ್ಟ್, ಈ ಪ್ರೀತಿ ಖಂಡಿತ ನನ್ನ ಮೇಲೆ ಹೀಗೇನೇ ಇರಲಿ. ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಜೊತೆ, ಆಮೇಲೆ ನಿಮ್ಮ ಫ್ಯಾಮಿಲಿಯವ್ರ ಜೊತೆ, ಎಲ್ಲರ ಜೊತೆಯನ್ನು ಶೇರ್ ಮಾಡಿಕೊಳ್ಳಿ. ಖುಷಿ ಆಗುತ್ತೆ ನನಗೆ, ಯಾಕೆಂದರೆ ಇಷ್ಟು ಬೇಗ ನಾನು ಖಂಡಿತ ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಬೇಗ ಇಷ್ಟು ಸಬ್ಸ್ಕ್ರೈಬರ್ ಆಗ್ತಾರೆ ಹೇಳಿ. ಖುಷಿ ಆಯಿತು, ಯಾಕೆಂದರೆ ನಾನು ಮೊದಲು ಮಾಡಿದಂಥ ವಿಡಿಯೋ ಕೊರಗಜ್ಜನ ವಿಡಿಯೋ ದೇವಸ್ಥಾನದಲ್ಲಿ ಹೇಳಬೇಕಂದ್ರೆ ದೇವಸ್ಥಾನದ ಬಗ್ಗೆ ಹಾಕುವಾಗ ನಾನು ಮೊದಲು ಮಾಡಿದೆ ಕುಟ್ಟಾಲ್ ಕೊರಗಜ್ಜನ ಒಂದು ವಿಡಿಯೋ. ತುಂಬ ಕಮೆಂಟ್ಸ್, ತುಂಬ ಲೈಕ್ಸ್ ಬಂತು. ಖುಷಿ ಆಯಿತು ನನಗೆ, ಯಾಕೆಂದರೆ ದೇವಸ್ಥಾನದ ಬಗ್ಗೆ ತುಂಬ ಜನರಿಗೆ ಬೇರೆ ಬೇರೆ ರೀತಿಯ ಒಂದು ಅಭಿಪ್ರಾಯ ಇರುತ್ತೆ. ಅದೆಲ್ಲವನ್ನು ನಾವು ಈ ಥರ ಸ್ವಲ್ಪ ಅರ್ಥ ಮಾಡ್ಕೊಂಡು ನೋಡಿದರೆ ಅದರಲ್ಲಿ ನಮಗೆ ತುಂಬ ಮಾಹಿತಿಗಳು ಸಿಗುತ್ತೆ ಕೂಡ. ಹಾಗಾಗಿ ನಾವು ಮುಂದೆ ಕೂಡ ಹಾಕುವಂಥ ವಿಡಿಯೋನ ಖಂಡಿತವಾಗಿಯೂ ಇದೇ ರೀತಿ ನೀವು ಸಪೋರ್ಟ್ ಮಾಡ್ತೀರಿ ಅನ್ನೋ ನಂಬಿಕೆ ನನಗಿದೆ. ಖಂಡಿತವಾಗ್ಲೂ ಸಪೋರ್ಟ್ ಮಾಡಿ. ನೀವು ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ ಎಲ್ಲರ ಜೊತೆ ಶೇರ್ ಕೂಡ ಮಾಡಿಕೊಳ್ಳಿ. ಇಷ್ಟರವರೆಗೆ ನನ್ನ ಜೊತೆ ಇದ್ದದಕ್ಕೆ, ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.